ಪ್ರವಾಹ ಲೆಕ್ಕಿಸದೆ ಹೊಳೆಯ ಮಧ್ಯದಲ್ಲಿ ಸಿಲುಕಿದ್ದ ದನವೊಂದನ್ನು ರಕ್ಷಣೆ ಮಾಡಿದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ನಾವೂರು ಗ್ರಾಮದ ಬಡಗುಂಡಿ ಎಂಬಲ್ಲಿ ನಡೆದಿದೆ. ನಾವೂರಿನ ನಿವಾಸಿಗಳಾದ ರಕ್ಷಿತ್ ಮೈಂದಾಳ ಹಾಗೂ ಲೋಕೇಶ್ ಪ್ರವಾಹದ ಮಧ್ಯೆ ಸಿಲುಕಿದ ದನವನ್ನು ರಕ್ಷಣೆ ಮಾಡಿದ ಯುವಕರಾಗಿದ್ದಾರೆ. ಸ್ಥಳೀಯ ನಿವಾಸಿ ಉಮೇಶ್ ಎಂಬುವರು ಜಾನುವಾರುಗಳನ್ನು ಹೊಳೆಯ ಇನ್ನೊಂದು ಬದಿಗೆ ಮೇಯಲು ಬಿಟ್ಟಿದ್ದು, ಮಳೆಯಿಂದಾಗಿ ಹೊಳೆಯಲ್ಲಿ ಹೆಚ್ಚಿನ ನೀರು ಹರಿದು ಬಂದಿತ್ತು. ಮೇಯಲು ಹೋಗಿದ್ದ ದನ ನದಿಯ ಪ್ರವಾಹದ ಮಧ್ಯೆ ಸಿಲುಕಿಕೊಂಡಿತ್ತು. ಈ ವೇಳೆ ಗೃಹ ಪ್ರವೇಶ ಕಾರ್ಯಕ್ರಮಕ್ಕೆ ಬಂದಿದ್ದ ಯುವಕರ ತಂಡದ ಇಬ್ಬರು ಹೊಳೆಗೆ ಇಳಿದು ಹಗ್ಗದ ಮೂಲಕ ದನದ ರಕ್ಷಣೆ ಮಾಡಿದ್ದಾರೆ. ಯುವಕರ ಈ ಮಾನವೀಯ ಕಾರ್ಯಕ್ಕೆ ಸ್ನೇಹಿತರಾದ ವಿನಯ್ ಸೂರ, ಹೇಮಂತ್ ಸೂರ, ನಿಶಾಂತ್ ನಾವೂರು, ರಂಜಿತ್, ಪ್ರಜ್ವಲ್, ಸುಮಂತ್ ಸಹಕರಿಸಿದರು. ಗೊತ್ತಾಗ ಬರ್ತದಲ್ಪ ಉಂಟುದಾನ ಗ್ರಿಪ್ ಉಂಟಾ ಗ್ರಿಪ್ ಉಂಟಾರ ನೆಟ್ಟೆ ಬರೋಣ ಅಡೆ ವೈಪುಗ ಅಲ್ಲ ಬರ್ತೀನಿ ಅದು ಗೊತ್ತಂಗೆ ಮುಂದೊಂದು ಬರ್ಬೇರಾಗ್ಲಿ ಬಿಡ್ಲೆ ಬಲ್ಲ ಅಬ್ಬಾ ಡೈರೆಕ್ಟ್ ಮಾಡಿ ಹೌದು ಅದು ಗೋಕನಂತ ಚಳಿ ಬಾಗ್ತೀನಿ ಚಳಿ ಬಾಗ್ತೀನಿ ಕಲ್ಲು ತಿಕ್ಕೊಂಡು ಇರಾಗ ಬಣ್ಣಗ ಕಲ್ಲು ತಿಕ್ಕೊಂಡಪ್ಪ ಬಲ್ಲ ಸುಂದು ಫಸ್ಟ್ ಸುಂದು ಕ್ಯಾನ್ ಸೂಪರ್ ಬಲ್ಲರ್